ಅಣಬೆ ಈ ಸಣ್ಣ ಅತಿ ಸಣ್ಣ ಒಂದು ಕೃಷಿಕ ವರ್ಗ ಅಥವಾ ಕೂಲಿ ಕಾರ್ಮಿಕರು ಅಂತ ಹೇಳ್ಬೋದು, ಅವರಿಗೂ ಕೂಡ ಒಂದು ಉದ್ದಿಮೆಯಾಗಿ ಕೈಗೆತ್ತಿಕೊಳ್ಬಹುದಾದಂಥ ಒಂದು ಚಟುವಟಿಕೆ ಅದು. ಇಲ್ಲಿ ಆ ವರ್ಗದವರನ್ನು ನಾವು ಉತ್ತೇಜನ ಮಾಡಬೇಕು. ಅದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ಅಣಬೆಯನ್ನು ಬೆಳೆಯುವಂಥ ಮೂಲಕ ನಮ್ಮ ಆಹಾರದ ಪದಾರ್ಥದ ಲಭ್ಯತೆಯನ್ನು ಹೆಚ್ಚಿಸುವಂತಹ ಒಂದು ಇದನ್ನು ಕೂಡ ನಾವು ಉತ್ತೇಜನ ಮಾಡಬೇಕು. ಈ ಎರಡೂ ಚಟುವಟಿಕೆಗಳನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ, 2 ವಿವಿಧ ಯೋಜನೆಗಳಡಿಯಲ್ಲಿ ಅವರಿಗೆ ಆರ್ಥಿಕ ನೆರವನ್ನು ಕೊಟ್ಟು ರೈತರಿಗೆ ಅದನ್ನು ತಗೊಳ್ಳಿಕ್ಕೆ ಪ್ರೋತ್ಸಾಹ ಕೊಡ್ತಾ ಬರ್ತಾ ಇದೆ. ಸಣ್ಣ ಮಟ್ಟಿನಲ್ಲಿ ಈಗಾಗಲೇ ಒಂದು ಮನೆ ಇದೆ ಅವ್ರ ಹತ್ರ, ಆದರೆ ಅದನ್ನು ಅವರಲ್ಲಿ ಮನೆಯಲ್ಲಿ ಒಂದು ಸ್ವಲ್ಪ ಜಾಗ ಇದೆ, ಒಂದು ರೂಮ್ ಇರ್ಬೋದು, ಏನೋ ಇರ್ಬೋದು, ಅದನ್ನು ಬಳಕೆ ಮಾಡ್ತಿಲ್ಲ, ಯಾವುದಕ್ಕೂ ವಿಶೇಷವಾಗಿದೆ, ಖಾಲಿ ಇದೆ ಅದು. ಅಂಥ ಸಂದರ್ಭಗಳಲ್ಲಿ ಅದನ್ನು ಈ ಅಣಬೆ ಉತ್ಪಾದನಾ ಘಟಕವಾಗಿ ಅವರು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸೊ ಅಣಬೆ ಉತ್ಪಾದನೆಗೆ ಮಾಡಲಿಕ್ಕೆ ಬೇಕಾಗುವಂತಹ ನಮ್ಮ ಪಾಸ್ಚರೈಸೇಷನ್ ಮಾಡುವಂತಹ ಘಟಕ ಇರ್ಬೋದು, ಕುಕ್ಕರ್ ಟೈಪಿನ ಒಂದು ಇದನ್ನು ಇಟ್ಕೊಳ್ಳುವಂಥ ಆಟೋಕ್ಲೇವ್ ಅಂತ ಹೇಳ್ತೇವೆ ನಾವು, ಅದನ್ನು ಇಟ್ಕೊಳ್ಬೋದು. ಮತ್ತು ಇತ್ಯಾದಿ ಸ್ಟರ್ಲೈಸೇಷನ್ ಪ್ರೋಸೆಸ್ ಇತ್ಯಾದಿಗಳಿಗೆ ಬೇಕಾಗುವಂಥ ಸಣ್ಣ ಸಣ್ಣ ಉಪಕರಣಗಳನ್ನು ತೆಕ್ಕೊಂಡು ಮತ್ತೆ ಆ ಒಂದು ಮನೆಯನ್ನು ಅವರು ಅಣಬೆ ಬೆಳೀಲಿಕ್ಕೆ ಬೇಕು. ಯಾಕೆಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಕತ್ತಲು ನಿರ್ಮಾಣ ಮಾಡಿ ಕೊಡಬೇಕಾಗ್ತದೆ. ಸೊ ಕತ್ತಲು ವಾತಾವರಣ, ಆಮೇಲೆ ಯಾವುದೇ ರೀತಿಯಲ್ಲಿ ಬೇರೆ ಪದಾರ್ಥಗಳ ಒಂದು ಅತಿಕ್ರಮಣ ಆಗದ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗ್ತದೆ. ಸೊ ಆ ದೃಷ್ಟಿಯಲ್ಲಿ ಸಣ್ಣ ಬದಲಾವಣೆ ಇತ್ಯಾದಿ ಮಾಡ್ಕೊಳ್ಳಿಕ್ಕೆ ಸಾಮಾನ್ಯವಾಗಿ ಒಂದು 3 ಲಕ್ಷ ರೂಪಾಯಿಗಳ ವೆಚ್ಚವನ್ನು ಅವರು ಮಾಡ್ಕೊಳ್ಳುವಂಥ ಪರಿಸ್ಥಿತಿಯೂ ಇರ್ತದೆ. ಸೊ ಇದಕ್ಕೆ ಸರ್ಕಾರದ ಕಡೆಯಿಂದ ಶೇಕಡ 50 ಸಹಾಯಧನದಲ್ಲಿ 1.5 ಲಕ್ಷ ರೂಪಾಯಿಯನ್ನು ಸಹಾಯಧನವಾಗಿ ಕೊಟ್ಟು ಅವರನ್ನು ಪ್ರೋತ್ಸಾಹಿಸಿ ಮಾಡುವಂಥ ಒಂದು ಕಾರ್ಯಕ್ರಮಗಳು ಇದೆ. ಇದಲ್ಲದೆ ಈಗ ಒಂದು ರೂಮ್ ಅಥವಾ ಮನೆ ಇಲ್ಲ ಅಥವಾ ಕಟ್ಟಡ ಮಾಡ್ಕೊಳ್ಬೇಕು, ಕಟ್ಟಡ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ಸಾಮಾನ್ಯವಾಗಿ 10 ಲಕ್ಷ ರೂಪಾಯಿಯ ಒಂದು ವೆಚ್ಚ ತಗೊಳ್ಳುವಂಥದ್ದಕ್ಕೆ ಶೇಕಡ 50 ಸಹಾಯಧನದಲ್ಲಿ 5 ಲಕ್ಷ ರೂಪಾಯಿ ತನಕ ಸಹಾಯಧನ ಕೊಟ್ಟು ಪ್ರೋತ್ಸಾಹ ಮಾಡುವಂಥ ಕಾರ್ಯಕ್ರಮಗಳನ್ನು ಕೂಡ ಸರ್ಕಾರ ಕೈಗೆತ್ತಿಕೊಳ್ತಾ ಉಂಟು. ಇದು ಸಣ್ಣ ವರ್ಗಕ್ಕೆ. ಆದರೆ ಇನ್ನು ದೊಡ್ಡ ಮಟ್ಟದಲ್ಲಿ ಅಣಬೆ ಉತ್ಪಾದನೆಯನ್ನು ಮಾಡಬೇಕಾದ್ರೆ ನಮಗೆ ಅಲ್ಲಿ ಅಣಬೆ ಉತ್ಪಾದನೆ ಮಾಡ್ಕೊಳ್ಬೋದು. ಆ ಉತ್ಪಾದನೆ ಮಾಡಲಿಕ್ಕೆ ಉತ್ಪಾದನಾ ಘಟಕವನ್ನು ನಾವು ಮಾಡ್ತೇವೆ. ಅದಲ್ಲದೆ ಅಣಬೆಯಲ್ಲಿ ಕೂಡ ಕೆಲವೊಂದು ವರ್ಗದ ಅಣಬೆಯನ್ನು ಬೆಳೆಯಲಿಕ್ಕೆ ನಮಗೆ ಕಾಂಪೋಸ್ಟನ್ನು ನಾವು ತಯಾರಿಸಬೇಕಾಗ್ತದೆ. ಸೊ ಆ ಕಾಂಪೋಸ್ಟಿಗೂ ಕೂಡ ಕಾಂಪೋಸ್ಟ್ ತಯಾರು ಮಾಡಲಿಕ್ಕೆ ಕೂಡ ಕಾಂಪೋಸ್ಟ್ ತಯಾರಿ ಘಟಕ ಬೇಕಾಗ್ತದೆ. ಇನ್ನು ಅಣಬೆ ಬೆಳೀಬೇಕಾದ್ರೆ ಅದಕ್ಕೆ ಬೀಜ ಬೇಕು. ಯಾಕೆಂತ ಹೇಳಿದ್ರೆ ಅಣಬೆ ಎಲ್ಲಿಂದ ಬರ್ತದೆ? ಅಶಿಲೀಂಧ್ರದ ಮೂಲ. ಸೊ ಅದನ್ನು ಬೀಜ ಅಂತ ಹೇಳ್ತೇವೆ ನಾವು, ಸ್ಪೋರ್ಟ್ಸ್ ಅಥವಾ ಸ್ಪಾನ್ಸ್ ಅಂತ ಹೇಳ್ತೇವೆ. ಸೊ ಅದನ್ನು ಉತ್ಪಾದನೆ ಮಾಡಲಿಕ್ಕೆ ಸ್ಪಾನ್ ಉತ್ಪಾದನೆ ಮಾಡುವಂಥ ಘಟಕ. ಸೊ ಈ ರೀತಿ 3 ವರ್ಗೀಕರಣ ಮಾಡಿ ಪ್ರತಿಯೊಂದು ಘಟಕಕ್ಕೂ ಕೂಡ ಈಗ 20 ಲಕ್ಷ ರೂಪಾಯಿಯ ಒಂದು ಅಂದಾಜು ವೆಚ್ಚದಲ್ಲಿ ಅವರೊಂದು ಘಟಕ ನಿರ್ಮಾಣ ತಗೊಳ್ತಾರೆ ಅಂತೇಳಿ ಆದರೆ ಅಣಬೆ ಉತ್ಪಾದನಾ ಘಟಕಕ್ಕೆ 8 ಲಕ್ಷ ರೂಪಾಯಿಯ ಒಂದು ಸಹಾಯಧನ, ಅದೇ ರೀತಿ ಕಾಂಪೋಸ್ಟ್ ನಿರ್ಮಾಣಕ್ಕೆ ಘಟಕಕ್ಕೆ ಸಂಬಂಧಪಟ್ಟಂತೆ ಪುನಃ 8 ಲಕ್ಷ ರೂಪಾಯಿಯ ಸಹಾಯಧನ ಕೊಡುವಂಥದ್ದು ಕಾರ್ಯಕ್ರಮ ಇದೆ. ಅದೇ ರೀತಿ ಸ್ಪಾನ್ ಉತ್ಪಾದನಾ ಘಟಕಕ್ಕೆ 6 ಲಕ್ಷ ರೂಪಾಯಿಗಳ ಸಹಾಯಧನ. ಇದೆಲ್ಲವೂ ಕೂಡ ಶೇಕಡ 40 ಸಹಾಯ ವೆಚ್ಚದಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಗಮನಿಸುವಂಥದ್ದು ಏನು ಅಂತ ಹೇಳಿದ್ರೆ, ಜೇನು ಸಾಕಾಣೆಗಾರರಿಗೆ ಕೂಡ ಸವಲತ್ತುಗಳಿದೆ ಅಂತ ಹೇಳುವಂಥದ್ದು ಸರಿ ಯಾವ ರೀತಿಯಾಗಿದೆ ಸರ್? ಜೇನು ನಮಗೆ ಈಗ ಕೃಷಿಗಾಗಿರ್ಬೋದು, ತೋಟಗಾರಿಕೆ ಒಂದು ಪೂರಕ ಚಟುವಟಿಕೆ ಅಂತ ಪರಿಗಣಿಸ್ತೀವಿ. ಯಾಕಂತಂದ್ರೆ ಜೇನಿಗೆ ನೀವು ಸಪರೇಟ್ ಜಾಗದ ವ್ಯವಸ್ಥೆ ಬೇಕಾಗಿಲ್ಲ. ನಿಮ್ಗೆ ಆಲ್ರೆಡಿ ಇರೋ ಜಾಗದಲ್ಲಿ, ಇರೋ ತೋಟದಲ್ಲೇ ಜೇನು ಬಾಕ್ಸ್ಗಳನ್ನ ಇಡ್ಬೋದು, ಜೇನು ಕುಟುಂಬಗಳನ್ನ ಇಡ್ಬೋದು, ನೀವು ನಿರ್ವಹಿಸ್ಬೋದು. ಅದರಿಂದ ನೀವು ಹೆಚ್ಚಿನ ಆದಾಯ ಕೂಡ ಪಡಿಬೋದು, ಅಡಿಷನಲ್ ಇನ್ಕಮ್ ಪಡಿಬೋದು. ಹಾಗಾಗಿ ಜೇನುಗಾರಿಕೆಗೆ, ಜೇನಿನ ಸಾಕಾಣಿಕೆಗೆ ಈಗ ರೈತರಲ್ಲೂ ಹೆಚ್ಚಿನ ಒಲವು ಕಂಡು ಬರ್ತಾ ಇದೆ. ರೈತರಿಂದ ಬೇಡಿಕೆಯನ್ನು ತುಂಬ ಜಾಸ್ತಿ ಆಗ್ತಾ ಇದೆ. ಆ ಕಾರಣದಿಂದ ಸರ್ಕಾರ ಇದನ್ನು ಮನಗಂಡು ಜೇನುಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದೆ. ಇದಕ್ಕೆ ಈಗ ನಾವು ನಮ್ಮ ಇಲಾಖೆ ಯೋಜನೆ ಪ್ರಕಾರ ಹೇಳಬೇಕು ಅಂತಂದರೆ ಮಧುವನ ಮತ್ತು ಜೇನು ಸಾಕಾಣಿಕೆ ಅಂತ ಒಂದು ಯೋಜನೆನೇ ಮಾಡಿದ್ದೀವಿ. ಅದಕ್ಕೆ ಆ ಯೋಜನೆಯಲ್ಲಿ ನಾವು ರೈತರಿಗೆ ಸಹಾಯಧನ ಕೊಡ್ತಾ ಇದ್ದೇವೆ. ಇಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತಂದರೆ, ಒಂದು ಬಾಕ್ಸಿಗೆ, ಜೇನು ಬಾಕ್ಸಿಗೆ ನಮ್ದು ISI ಸ್ಟ್ಯಾಂಡರ್ಡ್ ಬಾಕ್ಸ್ ಇರುತ್ತೆ, ಆ ಬಾಕ್ಸಿಗೆ 2,000 ಮತ್ತು ಆ ಕುಟುಂಬಕ್ಕೆ, ಜೇನು ಕುಟುಂಬ ಇರುತ್ತಲ್ಲ, ಆ ಜೇನು ಕುಟುಂಬಕ್ಕೆ 2,000, ಒಟ್ಟಿನಲ್ಲಿ 4,000. ಆ ಸ್ಟ್ಯಾಂಡ್ ಬೇಕು ಅಂತಂದರೆ ಜೇನು ಬಾಕ್ಸ್ ಇಡಲಿಕ್ಕೆ 500 ರೂಪಾಯಿ. ಈ ಎಲ್ಲ ಪರಿಕರಗಳನ್ನು ರೈತರು ಎಂಪ್ಯಾನೆಲ್ಡ್ ಏಜೆನ್ಸಿ ಅಂತ ಅಂದರೆ ಅದನ್ನು ಉತ್ಪಾದಕರಿದ್ದಾರೆ, ಈ ಬಾಕ್ಸ್ ಉತ್ಪಾದಕರಿದ್ದಾರೆ, ಆ ಉತ್ಪಾದಕರಿಂದನೇ ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಿದ್ದಕ್ಕೆ ನಾವು ಜನರಲ್ ಅಂದರೆ ಸಾಮಾನ್ಯ ವರ್ಗದವರಿಗೆ ಆದರೆ 75% ಸಹಾಯಧನ ಕೊಡ್ತಾ ಇದ್ದೇವೆ. SC ST 90% ಸಹಾಯಧನ ಕೊಡ್ತಾ ಇದ್ದೇವೆ. ಈ ರೀತಿ ವ್ಯವಸ್ಥೆಯನ್ನು ಸರ್ಕಾರದಿಂದ ರೈತರಿಗೆ ಜೇನು ಸಾಕಾಣಿಕೆ ಈ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ತೋಟಗಾರಿಕೆ ಇಲಾಖೆ ಮೂಲಕ. ಒಂದು ಕೃಷಿಕ 10 ಜೇನು ಪೆಟ್ಟಿಗೆಗಳನ್ನು ಇಡಲಿಕ್ಕೆ ಈ ಯೋಜನೆಯಲ್ಲಿ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಹೌದು. ಆದರೆ 4 ಜೇನು ಪೆಟ್ಟಿಗೆ ತನಕ ಯಾವುದೇ ಜಮೀನಿಲ್ಲದೆಯೂ ಇಟ್ಕೊಳ್ಳಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ.
4 ಪೆಟ್ಟಿಗೆಯಿಂದ ಜಾಸ್ತಿ ಇಡಬೇಕು ಅಂತ ಹೇಳಿದ್ರೆ ಅವರು ಸ್ವಲ್ಪ ಜಮೀನಿಲ್ಲ ಅಂತ ಹೇಳಿದ್ರೆ ಹೇಗೆ ಅದು ರೂಪರೇಷೆ ಇರಬೇಕು? ಅಲ್ಲ, ಅವರಿಗೆ ಈಗ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಿರುವವರು ಅಥವಾ ಯಾವುದೇ ಒಂದು ಕಾಲೋನಿಗಳಲ್ಲಿ ಈ ರೀತಿ ವಾಸ ಮಾಡ್ತಿರುವವರಿಗೆ ಮನೆ ಇದೆ, ಮನೆ ಸುತ್ತ ಸ್ವಲ್ಪ ಜಾಗ ಇದೆ, ಇದು ಬಿಟ್ಟರೆ ಬೇರೆ ಏನು ಜಾಗದ ವ್ಯವಸ್ಥೆ ಇಲ್ಲ. ಇರುವಂತಹ ಜಾಗವನ್ನು ಉಪಯೋಗ ಮಾಡಿಕೊಂಡು ಈ ಜೇನು ಕೃಷಿಯನ್ನ ಕೈಗೊಳ್ಳಬಹುದು. 4 ಬಾಕ್ಸಿಗೆ ನಾವು ಯಾವುದೇ ರೀತಿ RTC ಜಮೀನು ದಾಖಲೆಗಳನ್ನ ಕೇಳೋದಿಲ್ಲ. ಅದಕ್ಕಿಂತ ಹೆಚ್ಚಿನ ಬೇಕು ಅಂದ್ರೆ ಅವರು RTC ಕೊಡ್ಬೇಕಾಗುತ್ತೆ, ನಮಗೆ ಜಮೀನಿದೆ ಅಂತ. ಎಸ್ ಸರ್.